ಹರೇ ಕೃಷ್ಣ. ಶುಭ ದಿನಕ್ಕೆ. ನಿನ್ನೆ ಬ್ಲಾಗ್ ಅರ್ಧಕ್ಕೆ, ಅಂದರೆ ಅಲ್ಲಿಗೆ ಹೋಗಿ ಬಂದಮೇಲೆ ಬ್ಲಾಗ್ ಮಾಡಿರಲಿಲ್ಲ. ನನ್ನ ತಂಗಿ ಇವತ್ತು ಹೋದ್ಲು ಬೆಳಿಗ್ಗೆ ಬೇಗ. ನನಗೆ ಇವತ್ತು ಪುತ್ತೂರಿಗೆ ಹೋಗ್ಲಿಕ್ಕೆ ಉಂಟು, ಹಾಗಾಗಿ ವಿಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಮಗೆ ಸ್ವಲ್ಪ ನನ್ನ ಚಪ್ಪಲಿ ಎಲ್ಲ ಉಂಟಲ್ಲ, ಅಪ್ಪ ಗೋಣಿಯಲ್ಲಿ ಕಟ್ಟಿಡುದು ಅಷ್ಟಷ್ಟು ಒಳ್ಳೆ ಚಪ್ಪಲಿ ಎಲ್ಲ ಕ್ಲೀನಿಂಗ್ ಅಂತ ಕ್ಲೀನಿಂಗಲ್ಲಿ ಚಪ್ಪಲಿ ಎಲ್ಲ ಲಗಾಡಿ ಹೋಯ್ತು. ಅದು ಅಷ್ಟು ಒಳ್ಳೆ ಚಪ್ಪಲಿ. ಎರಡು ಕುಂಬಳ ಉಳಿದಿರದ ಬಾಬಾ ಕುಂಬಳಕಾಯಿ. ಇನ್ನು ಇದು ಕೂಡ ಸದ್ಯಕ್ಕೆ ಹೋಗ್ತದೆ ನೆಕ್ಸ್ಟ್ ಮಂತ್ ಅಥವಾ ಮಾರ್ಚ್ ಅಥವಾ ಮಾರ್ಚ್ ಅಥವಾ ಏಪ್ರಿಲಲ್ಲಿ ಇದು ಕೂಡ ಡೆಮಾಲಿಷ್ ಮಾಡಲಿಕ್ಕೆ ಉಂಟು ನಮಗೆ. ಸಣ್ಣ ಅಪ್ಡೇಟ್ ಅಷ್ಟೇ ಮನೆಯದು. ಎಂಥ ಅಪ್ಡೇಟ್ ಅಂತ ಹೇಳ್ತೇನೆ ಮತ್ತೆ ನಿಮಗೆ ಸಂಜೆ ಹೇಳ್ತೇನೆ. ಸಂಜೆಯಲ್ಲಿ ಈಗಲೇ ಹೇಳ್ಬೇಕಂತ, ತೊಳಿಲಿಕ್ಕೆ ಉಂಟಲ್ಲ, ಚಪ್ಪಲಿ ಎಲ್ಲ ಇದರಲ್ಲಿ ಕಟ್ಟಿಟ್ಟಿದ್ದಾರೆ. ಈಗ ತಿಂಡಿ ಕೂಡ ರೆಡಿ ಆಗ್ತಾ ಉಂಟು. ಒಂದು ಕಡೆಯಿಂದ ಸ್ವಲ್ಪ ಬೆಂಕಿ ಕಡಿಮೆ ಆಯಿತು, ಒಳ್ಳೆ ಒಂಥರ ಆಯಿತು. ತುಂಬ ದಿನ ಆಯಿತು ಅಪ್ಪ ಮಾಡೋದು, ಹಾಗಾಗಿ ಇವತ್ತು ಅಪ್ಪ ಮಾಡಿದ್ದು. ತಂಗಿ ಕೂಡಲೇ ಇದ್ಲಲ್ಲ ಶುಚಿ, ಅವಳಿಗೆ ಟಿಫಿನ್ ಕೂಡ ತಗೊಂಡು ಹೋಗ್ಲಿಕ್ಕೆ ಇತ್ತು. ಹಾಗಾಗಿ ಇದು ಉಂಟಲ್ಲ, ಗ್ಯಾಸ್ ಫಾಸ್ಟ್ ಇಟ್ಟರೆ ನಾನು ಆಚೆ ಹೋಗಿ ಈಚೆ ಬರುವಾಗ ಅದು ಕರೆಂಚಿ ಹೋಗ್ತದೆ, ಮೆಲ್ಲ ಇಟ್ಟರೆ ಈ ಥರ ಆಗ್ತದೆ. ನಿಮಗೆ ಒಂದು ಮನೆದು ಅಪ್ಡೇಟ್ ಕೊಡಲಿಕ್ಕೆ ಉಂಟು, ಈಗ ವೆಯ್ಟ್ ಮಾಡಿ. ಇನ್ನು ಕೂದಲಿನ ಬಗ್ಗೆ ಹೇಳುವುದಾದರೆ ನಿಜ ಹೇಳ್ತೇನೆ, ನಾನು ಲಾಸ್ಟ್ ಟೈಮ್ ಮಾಡಿಸ್ದಕ್ಕಿಂತಲೂ ಲಾಸ್ಟ್ ಟೈಮ್ ಮಾಡಿಸಿ ಬಂದು ನೆಕ್ಸ್ಟ್ ಡೇ ನೋಡುವಾಗ ನನ್ನ ಕೂದಲು ನಾನು ಟ್ರೀಟ್ಮೆಂಟ್ ಮಾಡಿದ್ದೀನಿ ಅಂತ ನನಗೆ ಫೀಲೇ ಆಗ್ತಿರ್ಲಿಲ್ಲ. ಆ ಥರ ಆಗಿತ್ತು. ನನ್ನ ಮಗಳು ಹೇಳ್ತಾ ಇದ್ಲು, ಎಂತ ಅಮ್ಮ ಇದು ಗೊತ್ತೇ ಆಗೋದಿಲ್ಲ ಅಂತ, ಸೊ ಬುಟಕ್ಸ್ ಗೊತ್ತೇ ಆಗೋದಿಲ್ಲ ಅಂತ. ಬಟ್ ಈ ಸಲ ನೋಡಿ ಎಂತ ಶೈನಿಂಗ್, ಒಂದು ಸ್ವಲ್ಪ ಕೂಡ ಮಾಡಿಸ್ಲಿಲ್ಲ. ನೈಟ್ ಮಲಗುವಾಗಲೂ ಕೂಡ ನಿಜ ರೆಕಮೆಂಡ್ ಮಾಡ್ತಾ ಇದ್ದೇನೆ. ನೀವೇನಾದರೂ ಬುಟಕ್ಸ್ ಟ್ರೀಟ್ಮೆಂಟ್ ಅಥವಾ ಹೇರ್ ಟ್ರೀಟ್ಮೆಂಟ್ ಯಾವುದು ಬೇಕಾದರೂ ಮಾಡಿ, ನೀವು ಖಂಡಿತ ಟೋನಿ ಗೈ ಅವರ ಹೇರ್ ಸೆಲೂನ್ಗೆ ಹೋಗಿ. ನಿಜವಾಗ್ಲೂ ಆಯಿತಾ, ಸ್ವಲ್ಪ ಕಾಸ್ಟ್ಲಿ ಅನಿಸಿದ್ರು ನಿಮಗೆ ಅಷ್ಟು ದುಡ್ಡು ಕೊಟ್ಟಿದ್ದಕ್ಕೂ ಬೇಸರ ಆಗೋದಿಲ್ಲ, ಅಷ್ಟು ಚೆನ್ನಾಗುಂಟು. ನಾನು ನಿನ್ನೆ ಹೇಳಿದಾಗೆ ಕೆಮಿಕಲ್ ಒಂದು ಸ್ವಲ್ಪ ಕೆಮ್ಮು ಬರಲಿಲ್ಲ ನನಗೆ. ಲಾಸ್ಟ್ ಟೈಮ್ ನಾನು ಬುಟಕ್ಸ್ ಮಾಡಿಸುವಾಗ ದೇವರೇ, ನಾನು 2 ಮಾಸ್ಕ್ ಹಾಕಿದ್ದೇನೆ. ಬಟ್ ಈ ಸಲ ಮಾಸ್ಕ್ ಕೂಡ ಹಾಕಲಿಲ್ಲ, ಒಂಚೂರು ಕೂಡ ಸ್ಮೆಲ್ ಇರಲಿಲ್ಲ. ಅಷ್ಟು ಖುಷಿ ಆಯಿತು. ಹಾಗೆ ಅಲ್ಲಿನ ಅವರು ಜಾವಿದ್ ಆಗ್ಬೋದು, ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ. ಒಂಥರ ಖುಷಿ ಆಗುತ್ತೆ ನಮಗೆ. ಒಂಥರ ಫೀಲ್ ಎಲ್ಲ ಇವಾಗ ನಮ್ಗೆ ಫಸ್ಟ್ ಟೈಮ್ ಹೋಗುವಾಗ ಒಂಥರ ಅಷ್ಟು ಕಂಫರ್ಟಬಲ್ ಆಗೋದಿಲ್ಲಲ್ಲ, ಬಟ್ ಅಲ್ಲಿ ಆ ಥರ ಎಲ್ಲ ಫುಲ್ ಕಂಫರ್ಟಬಲ್ ಫೀಲ್ ಆಗುತ್ತೆ ನಿಮಗೆ. ಚೆನ್ನಾಗಿ ಮಾತಾಡಿಸ್ತಾರೆ, ಯಾವುದು ನಿಮ್ಮ ಹೇರ್ಗೆ ಸಜೆಷನ್ ಅಂತ ಕೊಡ್ತಾರೆ. ಈಗ ಬೇರೆ ಪಾರ್ಲರಲ್ಲೆಲ್ಲ ಹೋದರೆ ನಾವೀಗ ಏನು ಮಾಡಿಸ್ಲಿಲ್ಲ ಅಂದರೆ ಅವ್ರು ಏನಾದರೂ ಹೇಳಿ ನೀವು ಅದು ಮಾಡಿಸಿ ಇದು ಮಾಡಿಸಿ ಅಂತ ಹೇಳ್ತಾರೆ. ಬಟ್ ಇವ್ರು ಹಾಗೆ ಅಲ್ಲ, ನಮ್ಮ ಕೂದಲು ನೋಡ್ತಾರೆ, ಮಾಡಲಿಕ್ಕೆ ಓಕೆ ಇದ್ದರೆ ಮಾತ್ರ ಮಾಡಿಸ್ತಾರೆ ಅವರು, ಇಲ್ದಿದ್ರೆ ಬೇಡ ಅಂತಾರೆ. ಯಾಕೆಂದರೆ ನಾನು ಶುಚಿ ಕೂಡ ನಿನ್ನೆ ಬಂದಿಲ್ಲಲ್ಲ, ಅವಳು ಹೇರ್ ಕಟ್ ಮಾಡುವ ಅಂತ ಹೇಳಿದ್ಲು, ಅದಕ್ಕೆ ಕೂಡ ಬೇಡ ಅಂದರು. ಒಂದ್ಸಲ ಫುಲ್ಲು ನಿಮ್ಮದು ಹೇರು ಮೊದಲು ಯಾವ ಥರ ಇತ್ತು ನ್ಯಾಚುರಲ್ ಹೇರ್ ಆಗಿ ಕನ್ವರ್ಟ್ ಆಗಲಿ, ಆಮೇಲೆ ಹೇರ್ ಕಟ್ ಮಾಡಿ ಅವಾಗ ಚೆಂದ ಕಾಣುತ್ತೆ ಅಂತ. ಸೊ ಈ ಥರ ಎಲ್ಲ ಸಜೆಷನ್ ಕೊಡ್ತಾರೆ. ಮಸ್ಟ್ ರೆಕಮೆಂಡ್ ಮಾಡ್ತಾನೆ ಟೋನಿ ಗೈ ಅತ್ತಾವರ. ಹಾಗೆ ಬೇರೆ ಬೇರೆ ಕಡೆಯವರ ಬ್ರಾಂಚೆಲ್ಲ ಇದೆ, ನೀವು ಅಲ್ಲಿಗೆ ಹೋಗಿ. ನಾನು ಹೋಗಿದ್ದು ಅತ್ತಾವರಕ್ಕೆ. ಸೊ ಅಲ್ಲಿ ನೀವು ಹೋದರೆ ಜಾವಿದ್ ಅವರ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳಿ, ತುಂಬ ಚೆನ್ನಾಗಿ ಮಾಡ್ತಾರೆ ಅವರು. ನನಗಂತೂ 100ರಲ್ಲಿ 100 ಮಾರ್ಕ್ಸ್ ಫುಲ್ಲು. ನನಗೆ ಹೇಗೆ ನೋಡಿ ನಿನ್ನೆ ಹೇಗಿತ್ತು ಹಾಗೆ ಉಂಟು. ಶೈನಿಂಗ್ ಆಗ್ಬೋದು, ಮಾಡಿಸ್ಲಿಲ್ಲ. ನೀವು ನಾನು ಲಾಸ್ಟ್ ಟೈಮ್ ಮಾಡುವಾಗಲೂ ಕೂಡ ನೋಡಿರಬಹುದು ಯಾವ ಥರ ಇತ್ತು ಹೇರ್ ಅಂತ. ಬಟ್ ಅದರ ಫುಲ್ ಆಪೋಸಿಟ್ ಇದು. ತುಂಬ ಅಂದರೆ ತುಂಬ ಚೆಂದ ಮಾಡಿದ್ದಾರೆ. ನನ್ನ ಮಗಳು ಕೂಡ ಹೇಳ್ತಿದ್ಲು, ಈ ಸಲ ಅಂತೂ ಪರ್ಫೆಕ್ಟ್ ಆಗಿದೆ ಅಮ್ಮ ಅಂತ. ಸೊ ತುಂಬ ಖುಷಿ ಆಯಿತು. ಬಟ್ ನನ್ನ ಮುಖ ಸ್ವಲ್ಪ ಸರಿ ಕಾಣಲಿಕ್ಕೆ ಒಂದು 4-5 ದಿನ ಬೇಕು ಅಡ್ಜಸ್ಟ್ ಆಗಲಿಕ್ಕೆ, ಅದು ಕರ್ಲಿ ಇತ್ತಲ್ಲ. ಸೊ ಹಾಗಾಗಿ ಲೇಟ್ ಆಯಿತು ಗೈಸ್, ಲೇಟ್ ಆಯಿತು. ಬೇಗ ಹೋಗಬೇಕು, ಲೇಟ್ ಆಯಿತು. ದಿನ ಹೋಗ್ಲಿಕ್ಕಿದ್ರೆ ಬೇಜಾರಾಯ್ತು, ಬೋರು. ದಿನ ಹೋಗ್ಲಿಕ್ಕಿದ್ರೆ ಒಂಥರ ಸುಸ್ತು ಕೂಡ ಆಗ್ತದೆ, ಹೋಗೋದೇ ಸಹ ಗೊತ್ತಿಲ್ಲ. ನಿಮಗೆ ಅಪ್ಡೇಟ್ ಅಂತ ಹೇಳಿದ್ನಲ್ವಾ ಗೈಸ್, ಇದು ನೀವು ನಮ್ಮ ಕೊಟ್ಟಿಗೆ ನೋಡಿರಬಹುದು, ವಾಷಿಂಗ್ ಮಿಷಿನ್ ಇದು. ಇಲ್ಲಿ ಇವಾಗ ಒಂದು ಎಂತ ಅಂದರೆ ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಆ ಥರ ಆಯಿತು. ಇವಾಗ ನಮ್ಮ ಪ್ಲ್ಯಾನಿಂಗ್ ಬೇರೆನೇ ಇತ್ತಾಯ್ತಾ, ಬಟ್ ಇವಾಗ ಪ್ಲ್ಯಾನಿಂಗ್ ಎಲ್ಲ ಸ್ವಲ್ಪ ಚೇಂಜ್ ಆಗಿದೆ. ಎಂತ ಅಂದರೆ ನಮ್ಮ ಅತ್ತೆದು ಫ್ಯಾಮಿಲಿದು, ನಿಮಗೆಲ್ಲ ಗೊತ್ತಿರುವ ಹಾಗೆ ತುಳುನಾಡಿನ ಕಡೆ, ನಮ್ಮ ಕಡೆ ದೈವಾರಾಧನೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಒಂದೊಂದು ಮನೆಯಲ್ಲಿಯೇ ದೈವಗಳಿರತ್ತಲ್ವಾ. ಸೊ ಅದೇ ಥರ ಅತ್ತೆಯ ಫ್ಯಾಮಿಲಿದು
ಒಂದು ಮನೆ ಇತ್ತು, ಅಲ್ಲಿ ದೈವಗಳೆಲ್ಲ ಇತ್ತು. ಬಟ್ ಅದು ಕಾರಣಾಂತರಗಳಿಂದ ಇವಾಗ ಅಲ್ಲಿಂದ ಇಲ್ಲಿಗೆ ತರಬೇಕಾಗಿದೆ. ಸ್ವಲ್ಪ ಇಶ್ಯೂಸ್ ಎಲ್ಲ ಆಗಿ ಅದು ಇಲ್ಲಿಗೆ ಅಂದರೆ ಆ ದೈವ ಇಲ್ಲಿಗೆ ಬರಲಿಕ್ಕೆ ಒಪ್ಪಿಗೆ ಉಂಟಂತೆ ಅದಕ್ಕೆ. ಸೊ ಹಾಗಾಗಿ ಅಲ್ಲಿದ್ದು ದೈವವನ್ನು ನಾವಿನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡೋದು. ನಾವೆಂತ ಅಂದ್ಕೊಂಡಿದ್ವಿ, ಮನೆಯೆಲ್ಲ ಆದಮೇಲೆ ಮಾಡೋದು ಅಂತ ನನ್ನದೊಂದು ಮನಸ್ಸಲ್ಲಿ ಇತ್ತು. ಇವಾಗ ಅಂದರೆ ನಾವು ಮಾಡಿ ಮತ್ತೆ ಮನೆ ಆಗುವಾಗೆಲ್ಲ ಕಿರಿಕಿರಿ ಆಗ್ತದಲ್ಲ, ಬಟ್ ಅಷ್ಟು ಟೈಮ್ ಇಲ್ಲ ಅಂತ. ಬಟ್ ಹಾಗಾಗಿ ಎಂತ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಅಂದ್ಕೊಂಡಿದ್ದೊಂದು ಆಗ್ತಾ ಇರೋದು ಒಂದು ಪರವಾಗಿಲ್ಲ. ಮನೆ ಕಟ್ಟುವಾಗ ದೈವಗಳು ಇಲ್ಲಿ ಬಂದು ನೆಲೆಸಿರುತ್ತೆ. ಸೊ ಅದರ ಒಂದು ಆಶೀರ್ವಾದ ಕೂಡ ನಮಗೆ ಇರುತ್ತೆ ಅಂತ ಅಂದ್ಕೊಳ್ಬೇಕಷ್ಟೆ. ಸೊ ಹಾಗಾಗಿ ಅಲ್ಲಿಂದ ಇಲ್ಲಿಗೆ ತರ್ತಾ ಇದ್ದೇವೆ. ಅದು ಇವಾಗ ಡೇಟ್ ಸರಿ ಫಿಕ್ಸ್ ಆಗಿಲ್ಲ, ಹಾಗಾಗಿ ಅದು ಇಲ್ಲಿ ಇಡುವುದು ಅಂತ ಆಗಿದೆ ನಮಗೆ ಕೊಟ್ಟಿಗೆಯನ್ನು. ಸೊ ಇದನ್ನೆಲ್ಲ ಕ್ಲೀನ್ ಮಾಡಿ ಪೇಂಟ್ ಮಾಡಿ ಪೂಜೆ ಎಲ್ಲ ಮಾಡಲಿಕ್ಕೆ ಉಂಟು, ಆಮೇಲೆ ಪ್ರತಿಷ್ಠಾಪನೆ ಆಗೋದು. ಸೊ ಹಾಗಾಗಿ ಅಪ್ಪ ಇಲ್ಲಿಂದನೆಲ್ಲ ಕಟ್ಲೇರಿ ತೆಗೊಂಡೋಗಿ ಅಲ್ಲಿ ಇಟ್ಟಿದ್ದು ಹೇಳಿದೆಲ್ಲ, ಚಪ್ಪಲ್ ಗಿಪ್ಪಲೆಲ್ಲ ಇನ್ನು ಇಲ್ಲೆಲ್ಲ ತೊಳಿಲಿಕ್ಕೆ ಉಂಟು, ಕ್ಲೀನ್ ಮಾಡಲಿಕ್ಕೆ ಉಂಟು ಇಲ್ಲಿ. ಅಂದರೆ ನಾವು ಫುಲ್ ಏನು ಮಾಡೋದಿಲ್ಲ ಆಯಿತಾ, ಇವಾಗೆಲ್ಲ ತೊಳೆದು ಕ್ಲೀನ್ ಮಾಡಿ ಪೇಂಟ್ ಎಲ್ಲ ಮಾಡ್ತೇವೆ ಅಷ್ಟೇ ಸದ್ಯಕ್ಕೆ. ಯಾಕಂದರೆ ಇನ್ನು ಹೊಸ ಮನೆಗೆ ಹೋಗ ಮತ್ತೆ ಕೂಡ ಅಲ್ಲಿ ಬೇರೆ ಮಾಡಲೇಬೇಕಲ್ಲ, ಹಾಗಾಗಿ ಎಲ್ಲ ತೆಗಿಲಿಕ್ಕೆಲ್ಲ ಹೋಗೋದಿಲ್ಲ. ತುಂಬ ಎಷ್ಟು ನೀಟಾಗುತ್ತೋ ಅಷ್ಟು ನೀಟ್ ಮಾಡಿ ಪೇಂಟ್ ಎಲ್ಲ ಮಾಡೋದು ಅಂತ ಡಿಸೈಡ್ ಆಗಿದೆ. ಸೊ ಹಾಗಾಗಿ ಎಕ್ಸ್ಪೆಕ್ಟ್ ಮಾಡೇ ಹಾಗಾಗಿ ನಾವು ಅಂದ್ಕೊಳ್ದೆ ಇರೋದೆಲ್ಲ ಆಗ್ತಾ ಇದೆ. ಹಾಗೆಲ್ಲ ಕತೆ ನಮ್ಮದು. ಸೊ ಅದನ್ನೊಂದು ಅಪ್ಡೇಟ್ ಮಾಡಲಿಕ್ಕಿತ್ತು ನಿಮಗೆ. ಇನ್ನು ಮನೆದು ಅಪ್ಡೇಟ್ ಮುಂದೆ ಕೊಡ್ತಾ ಹೋಗ್ತಾರೆ. ಈಗ ಸದ್ಯಕ್ಕೆ ಎಂತ ಆಗಲಿಲ್ಲ, ಆಗಬೇಕಷ್ಟೇ ಎಲ್ಲ. ಓಕೆ, ಇವಾಗ ಟೀ ಕುಡಿದು ಒಂದು ಸಾಂಬಾರು ಮಾಡಿ ಪುತ್ತೂರಿಗೆ ಹೋಗಲಿಕ್ಕೆ ಉಂಟು ನನಗೆ, ಅಲ್ಲಿಗೆ ಹೋಗುವ. ನನಗೆ ನನ್ನ ಅತ್ತೆದು ಕೆಲಸ ಆಗ್ತಾ ಉಂಟು ನೋಡಿ. ಈಗ ಅತ್ತಿಗೆ ಹತ್ರ ಮಾತಾಡ್ತಿದ್ದಾರೆ. ಒಳ್ಳೆ ಮೆಣಸು ಉಂಟಲ್ಲ, ಅದು ಒಣಗಿ ಆಗಿದೆ, ಅದನ್ನು ಚಂದ ಕ್ಲೀನ್ ಮಾಡಬೇಕಲ್ಲ, ಹಾಗಾಗಿ ಕ್ಲೀನ್ ಮಾಡ್ತಾ ಇದ್ದಾರೆ. ದೊಡ್ಡ ನೋಡಿ ಎಷ್ಟು ಕೆಲಸ ಮಾಡ್ತಾರೆ ಗೈಸ್, ನೋಡಿ ನೋಡಿ ನೋಡಿ. ಎಂತ ಮಾಡುದು ಎಂತ ಮಾಡುದು ಏನು ಮಾಡುದು, ಕಾಣುವುದಿಲ್ವಾ? ಹೇಳಿ ಹೇಳಿ. ಇದು ಒಳ್ಳೆ ಮೆಣಸಿನಲ್ಲಿ ಕಸ ಇದೆ, ಅದನ್ನು ತೆಗೆಯುವುದು. ಅಮ್ಮ ಮನೆಗೆ ಮಡಿಕೆದ್ದು ಬಂದಿದೆ, ಅಮ್ಮ ತಗೊಳ್ಳುವುದಿಲ್ವಾ ಗೊತ್ತಿಲ್ಲ. ಹಾಗೆ ಅಪರೂಪಕ್ಕೆ ಇವತ್ತು ಮಡಿಕೆ ಮಾರೋರು ಬಂದರು. ನಾನು ಇವ್ರ ಹತ್ರನೇ ತಗೊಳ್ಳೋದು. ಲಾಸ್ಟ್ ಟೈಮ್ ಒಂದು 500 ರೂಪಾಯಿ ಕೊಟ್ಟಿದ್ದು ದೊಡ್ಡ ಮಡಿಕೆ ತಗೊಂಡಿದ್ದಾಯ್ತಾ, ಅದು ಸ್ವಲ್ಪ ಹೇಗೆ ಒಡೆದೋಗಿದೆ. ಹಾಗಾಗಿ ಮತ್ತೆ ಈಗ ಭೂತಕ್ಕೆಲ್ಲ ಇದ್ರೆ ಬೇಕಲ್ಲ, ಅದೆಲ್ಲ ಸಪ್ರೇಟ್ ಮಾಡಬೇಕಂತ ಇದೆ. ಅದಕ್ಕೆ ಒಂದು 2-3 ತೆಗೋ ಅಂತ ಅತ್ತೆ ಹೇಳ್ತಾ ಇದ್ರು, ಅದಕ್ಕೆ ತೆಗೊಳ್ತಾ ಇದ್ವಿ. ಅದು ಒಂದಕ್ಕೆ 300 ರೂಪಾಯಿ ಏನೋ ಹೇಳ್ತಾ ಇದ್ರು. ಮತ್ತು ಇವ್ರ ಹತ್ರ ಎಲ್ಲ ಜಾಸ್ತಿ ಚರ್ಚೆ ಮಾಡಲಿಕ್ಕೆ ಆಗೋದಿಲ್ಲ, ಪಾಪ ಅವರು ಅಲ್ಲಿಂದ ಇಲ್ಲಿ ತನಕ ತರ್ತಾರಲ್ಲ. ಕೃಷ್ಣನಿಗೆ ಅದು ಬೇಕಂತ ಮುಂಚೆ ಕರ ನಿಂಡೆ ನಡೆದಿತ್ತು, ನಾನು ತಾಗು ಪ್ರಜ್ಜ ಕೃಷ್ಣ ಪ್ರಜ್ಜು ಪ್ರಜ್ಜು ಶೋಕ ತೋದ್ವ ಪ್ರಜ್ಜು ಸತ್ಯ. ಇದು ನಂದು ಹಳೆಯದು ಮಣ್ಣಿನ ಮಡಿಕೆ. ಲಾಸ್ಟ್ ಟೈಮ್ ಹೊಸತ್ತು ಒಂದು ಅಜ್ಜನ ಹತ್ರನೇ ತಗೊಂಡದಾಯ್ತಾ, ಅದು ಹೋಗಿದೆ. ಮಣ್ಣಿನ ಮಡಿಕೆಯಲ್ಲಿ ಅಡಿಕೆ ಮಾಡಿದರೆ ಟೇಸ್ಟ್ ಜಾಸ್ತಿ. 500 ರೂಪಾಯಿ ಕೊಟ್ಟಿದ್ದಾನೆ ಬರ್ತಿ. ಎಂತ ಆಗಿದೆ ಅಂತ ಗೊತ್ತಿಲ್ಲ, ಇಷ್ಟು ಹೋಗಿದೆ. ಎಂತ ಮಾಡಲಿಕ್ಕೆ ಸಹ ಆಗೋದಿಲ್ಲ. ಪ್ಯಾಚ್ ವರ್ಕ್ ಆಗುವ ಅಂದರೆ ಅದು ಎರ್ರಬೀರಿ ಆ ಕಡೆ ಈ ಕಡೆ ಎಲ್ಲ ಕಡೆ ಹೋಗಿದೆ. ಹೊಟ್ಟೆ ಎಲ್ಲ ಉರಿತದೆ 500 ರೂಪಾಯಿ ಕೊಟ್ಟು. ಇದರಲ್ಲಿ ಕೊತ್ತಂಬರಿ ಸೊಪ್ಪು ಬೇಡಬೇಕು. ನಾನು ಇವತ್ತು ರಜೆ ಮಾಡಿಸಿ ಬಂಗಾಯ್ತು ನನಗೆ. ಉಪದ್ರ ಬಜ್ಜಿ ಚೊರೆಪಟ್ಟು ಮಿಸ್ ಇಡ್ಕೊಂಡು ವೀಡಿಯೋ ಕಟ್ಬಿಡುವೆ ಅಂತೂ ಮಿಸ್ ಕಟ್ಬಿಡುವೆ. ಇಷ್ಟೊಂದು ಸಾಂಬಾರು ಮಾಡಬೇಕು ಗೈಸ್. ನನ್ನ ಅತ್ತೆದು ತಮ್ಮ ಬರ್ತಾರೆ. ನಾನು ಇವತ್ತು ಅವ್ರು ಬರ್ತಾರೆ ಅಂತ ಗೊತ್ತಿಲ್ಲ, ಒಣಗಿದ ಮೀನು ಮಾಡಿದ್ದೆ. ಇವಾಗ ಫೋನ್ ಮಾಡಿ ಹೇಳಿದರು, ಹಾಗಾಗಿ ವೆಜ್ ಏನಾದರೂ ಮಾಡುವಂತ. ಪಪ್ಪನ ಬದನೆಕಾಯಿ ಉಂಟಲ್ಲ, ಪಪ್ಪ ಬೆಲೆ ಬದನೆಕಾಯಿ, ಅದನ್ನೇ ಕುಯ್ಯುವ ಅಂತ. ಏತ್ ಬರ್ತಾ ತಿಂಡಿ ಬನ್ನಾಗ ಲಾಯ್ಕಾತನ ಒಣಸು ಲಾಯ್ಕಾತಂಡ. ಮೊನ್ನೆ 2 ಬದನೆಕಾಯಿ ಕುಯ್ದಿದ್ದಾನೆ. ನಾನು ಯೋಗಿತಕ್ಕನ ಹತ್ರ ಮಾತಾಡೋದು. ಹಾಗೆ ಇವತ್ತೊಂದೆರಡು ಕುಯ್ಯುವ. ನೋಡಿ ಎಷ್ಟು ಚಂದ ಉಂಟು, ನನ್ನ ದೃಷ್ಟಿಯೇ ಬೀಳ್ತದೆ. 2 ಸಿಕ್ಕಿತು, ಅಲ್ಲಿ ಒಂದುಂಟು. ಅಲ್ಲಿ ಇನ್ನೂ ನೋಡಿ ಎಷ್ಟು ಆಗ್ತಾ ಉಂಟು, ಸಣ್ಣದು.
ನನ್ನ ಫೇವ್ರೇಟ್ ಬದನೆ. ಓಕೆ, ಲೇಟ್ ಆಯಿತು, ನನಗೇನು ಪುತ್ತೂರಿಗೆ ಹೋಗ್ಲಿಕ್ಕೆ ಉಂಟು. ಬೇಗ ಒಂದು ಪಲ್ಯ ಮಾಡಿ ಹೊರಡಬೇಕು. ಅಪ್ಪ ತೋಟಕ್ಕೆ ಹೋದ್ರೆ ಅದು ಅಪ್ಪನ ಹತ್ರ ಕುಯ್ಲಿ ಕೇಳ್ತಿದ್ದೆ. ನೋಡಿ 4 ಸಿಕ್ಕಿತ್ತು ಬದನೆ, ದೊಡ್ಡ ದೊಡ್ಡದು. ಹೋಮ್ ಮೇಡ್ ಬದನೆ ಗೈಸ್, ಹೋಮ್ ಮೇಡ್ ಬದನೆ. ನೋಡಿ ಗೈಸ್ ಎಷ್ಟು ಫ್ರೆಶ್ ಆಗಿದೆ ಬದನೆ, ಸ್ವಲ್ಪ ಸಹ ಏನೂ ಆಗಲಿಲ್ಲ. ಫ್ರೆಶ್ ಬದನೆ. ನಾವು ನಮ್ಮ ಮನೆಯಲ್ಲಿ ಬೆಳೆದದನ್ನು ಅಡಿಗೆ ಮಾಡಲಿಕ್ಕೆ ಖುಷಿ ಆಗೋದು. ಅದು ಫ್ರೆಶ್ ಕೆಮಿಕಲ್ ಇಲ್ಲ, ಇರುವುದಿಲ್ಲಲ್ಲ. ನಮಗೆ ಜಾಗ ಸರಿ ಇಲ್ಲ, ಇಲ್ಲದಿದ್ರೆ ಇನ್ನೂ ಕೂಡ ಅಪ್ಪ ತರಕಾರಿ ನಮಗೆ ಜಾಗ ಸರಿ. ಬದನೆ ಪಲ್ಯ ರೆಡಿ ಆಯ್ತು ಗೈಸ್. ತಿನ್ನೋದೊಂದೇ ಬಾಕಿ. ಬದನೆಯಲ್ಲಿ ಎಷ್ಟು ಬೇಕಾದರೆ ಊಟ ಮಾಡ್ಬೋದು, ಅಷ್ಟು ಫೇವ್ರೇಟ್ ನನಗೆ. ಇಲ್ಲಿ ಅಜ್ಜಿ ಪುಲ್ಲಿದು ಆಟ ಆಗ್ತಾ ಉಂಟು ನೋಡಿ. ಹಾಗೆ ಅತ್ತೆಯ ತಮ್ಮ ನನ್ನ ಚಿಕ್ಕಪ್ಪ ಕೂಡ ಬಂದರು. ಮತ್ತು ಅವರಿಗೆ ಕಚ್ಚಂಬರ್ ಕೂಡ ಮಾಡಿದೆ. ಅಂತೂ ಇಂತೂ 2-3 ಬಗೆ ಸಾಂಬಾರೆಲ್ಲ ಮಾಡಿ ಅವರಿಗೊಂದು ಊಟಕ್ಕೊಂದು ತಯಾರಿ ಮಾಡಿ ನಾನು ಪುತ್ತೂರಿಗೆ ಹೊರಟೆ. ನನಗೆ ಗೊತ್ತಿರಲಿಲ್ಲ ಅವ್ರು ಬರ್ತಾರೆ ಅಂತ. ಓಕೆ ಗೈಸ್, ನಾನು ಹೊರಟಾಯಿತು. ಪುತ್ತೂರಿಗೆ ಹೋಗ್ಲಿಕ್ಕೆ ಲೇಟ್ ಆಯಿತು. ರಜ್ಜಿಗೆ ಕಾಯ್ತಾ ಇದ್ದೇನೆ, ಗಡಿಯಾರ ತನಕ ಅವನ ಜೊತೆ ಹೋಗೋದು. ಹೋಗುವ ಬನ್ನಿ. ನಾನು ಕೃಷ್ಣ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಬಂದಿದ್ದಾನೆ ಕಳ್ಳ, ಗಲ್ಲಿಗೆ ಬಿಟ್ಟು ಬರ್ತಾನೆ. ಕುಂಕುಮ ಫ್ಯಾಷನ್ಗೆ ಹೋಗುವಾಗಲೇ ಎಷ್ಟು ಆಫರ್ಸ್ ಕಾಣ್ತಾ ಇತ್ತು ಅಂದರೆ ನಿಮಗೆ ನಿಜ ಇನ್ನೂ ಹೋಗ್ಬೋದು. ಆಫರ್ ಎಲ್ಲ ಆಗ್ತಾ ಇದೆ, ಒಳ್ಳೊಳ್ಳೆ ಕಲೆಕ್ಷನ್ಸ್ ಎಲ್ಲ ಇದೆ. ಹಾಗೆ ನೀವು ಸ್ವಲ್ಪ ನೋಡ್ಕೊಂಡೆಲ್ಲ ತೆಗೊಂಡ್ರೆ ಉಂಟಲ್ಲ, ನಿಜ ಹೇಳಬೇಕಂದ್ರೆ ತುಂಬ ಚೆನ್ನಾಗಿದೆ. ನಾನು ಬಂದಿದ್ದು ಪುತ್ತೂರಿನ ಕುಂಕುಮ ಫ್ಯಾಷನ್ಗೆ ಆಯಿತಾ. ಎಷ್ಟು ಸ್ಯಾರೀಸ್ ಕಲೆಕ್ಷನ್ ಇದೆ ಅಂದರೆ ತುಂಬ ಇದೆ. ಸೊ ಹಾಗಾಗಿ ಬಂದಿದ್ದು ನಾನು. ನಮಗೆ ಆನ್ಲೈನಲ್ಲಿ ಸಿಗುವ ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಇಲ್ಲಿ ಎಷ್ಟು ಕಡಿಮೆಗೆ ಸಿಗ್ತಾ ಇದೆ ಅಂದರೆ, ಆನ್ಲೈನಲ್ಲಿ ಉಂಟಲ್ಲ ಈ ಸ್ಯಾರಿಗೆಲ್ಲ 1,500 ಹೇಳ್ತಾರೆ. ಬಟ್ ಇಲ್ಲಿ 860 ರೂಪಾಯಿಗೆ ಸಿಗ್ತಾ ಉಂಟು. ನನಗೆ ನೋಡಿ ಮಂಡೆ ಬಿಸಿ ಆಯಿತು. ಒಮ್ಮೆ ನಾನು ಎಷ್ಟು ಸ್ಯಾರಿ ಆನ್ಲೈನಲ್ಲಿ ತೆಗೊಂಡಿದ್ದೇನೆ 1,500ಕ್ಕೆಲ್ಲ, ಗೊತ್ತುಂಟಾ ಇಲ್ಲಿ ಎಷ್ಟು ಕಡಿಮೆಗೆ ಸಿಗ್ತಾ ಉಂಟು. ಸೊ ಒಂದ್ಸಲ ಬನ್ನಿ. ಹಾಗೆ ನೈಟಿ ಕೂಡ ತುಂಬ ಕಡಿಮೆಗೆ ಸಿಗ್ತಾ ಉಂಟು, 200 ರೂಪಾಯಿಗೆಲ್ಲ. ಓಕೆ, ನಾನು ಪರ್ಚೇಸ್ ಮಾಡ್ತೇನೆ ಮೊದಲು. ನಾನು ಕೆಲವು ಸ್ಯಾರಿ ಎಲ್ಲ ತೆಗೊಂಡೆ. ನಾನು ಆವಾಗಲೇ ಹೇಳಿದಾಗೆ ಆನ್ಲೈನ್ಗಿಂತ ಕಡಿಮೆಗಿತ್ತು ಮೈಸೂರು ಸಿಲ್ಕ್ ಸ್ಯಾರಿ ಎಲ್ಲ ಕ್ರೇಪಲ್ಲಿ. ಸೊ ಅದೆಲ್ಲ ತೆಗೊಂಡೆ ನಾನು. ಹಾಗೆ ನೈಟ್ ಇರಬಹುದು, ಬೆಡ್ಶೀಟ್ ಇರಬಹುದು, ಮಕ್ಕಳ ಡ್ರೆಸ್ ಎಲ್ಲ ಇರ್ಬೋದು, ಇದೆಲ್ಲ ತುಂಬ ಚೆನ್ನಾಗಿ ಕಲೆಕ್ಷನ್ಸ್ ಸಿಗುತ್ತೆ ನಿಮಗೆ ಇಲ್ಲಿ. ಅದಾದಮೇಲೆ ಇವನಿಗೆ ಎಂಥದ್ದು ಆಟ ಆಡಲಿಕ್ಕೆ ಬೇಕು ಅಂತ ಹೇಳಿದ. ಇವನನ್ನು ಕರ್ಕೊಂಡು ಬಂದರೆ ನನ್ನ ಪರ್ಸಿಗೆ ಕತ್ತರಿ ಬೀಳುವುದರಲ್ಲಿ ಡೌಟೇ ಇಲ್ಲ. 2-3 ಕಾರು ನೋಡಿದ. ನಾನು ಅದರಲ್ಲಿ ಇರುವುದರಲ್ಲೇ ಸ್ವಲ್ಪ ಕಡಿಮೆದು 150-250 ರೂಪಾಯಿದಿಂದ ಏನೋ ಒಂದು ಕಾರಿತ್ತು, ಅದನ್ನು ತೆಗೆದುಕೊಟ್ಟೆ. ಅದೇನು ಮೆಟಲ್ ಅಂತ, ಕೆಳಗೆ ಬಿದ್ದರೂ ಏನಾಗೋದಿಲ್ಲ ಅಂತ, ಮತ್ತು ಅದನ್ನು ತೆಗೆದುಕೊಟ್ಟೆ. ಅವನಿಗೆ ಮಕ್ಕಳನ್ನು ಕರ್ಕೊಂಡು ಬಂದರೆ ಹಾಗೆ ಅಲ್ವ, ಸಾಧಾರಣದಾಗೋದಿಲ್ಲ. ಮತ್ತು ಹನಿಗೆ ಏನಾದರೂ ತೆಗೊಳ್ಳುವ, ಮತ್ತು ಅವಳಿಗೇನು ತೆಗೊಂಡು ಹೋಗಲಿಲ್ಲ ಅಂದರೆ ಅವಳದ್ದೇನಾದರೂ ಇರುತ್ತೆ. ಹಾಗಾಗಿ ಅಲ್ಲಿ ಫ್ಯಾನ್ಸಿ ಬ್ಯಾಂಗಲೆಲ್ಲ ಇದು ಚೆನ್ನಾಗಿತ್ತು. ಕಲರ್ ಕೂಡ ಹೋಗೋದಿಲ್ಲ ಅಂತ ಇದೆಲ್ಲ. ಅಂದರೆ ಮಕ್ಕಳಿಗೆ ಈ ಥರದ್ದೆಲ್ಲ ಹೊರಗಡೆ ಹೋಗುವಾಗ ಒಳ್ಳೆಯದಲ್ಲ. ಇವಳು ಕೈಗೆ ಅಂತ ಹಾಕೋದು ಸಹ ಇಲ್ಲ. ಹಾಗಾಗಿ ಸರ ತೆಗೊಳ್ಳೋದಾ ಅಥವಾ ಬಳೆ ತೆಗೊಳ್ಳೋದು ಅಂತ ನೋಡಿದೆ. ಮತ್ತೊಂದು ಸರ ತೆಗೊಂಡೆ. ಅವಳಿಗೆ ಸರ ಎಲ್ಲ ತುಂಬ ಇಷ್ಟ, ಹಾಗಾಗಿ ಅದನ್ನು ತೆಗೊಂಡು ಹೊರಟೆ. ಈಸಿ ಬೈಗೆ ಹೋದೆ. ಈಸಿ ಬೈಯಲ್ಲಿ ಆಫರ್ ಹಾಕಿದ್ರು, ಹಾಗಾಗಿ ಕ್ರಿಸ್ಟನ್ಗೆ ಸ್ವಲ್ಪ ಪರ್ಚೇಸ್ ಮಾಡಿದೆ. ಅಲ್ಲಿಂದ ಸೀದಾ ಪಾನಿಪುರಿ ಇತ್ತಲ್ವ, ಇವನಿಗೆ ಪಾನಿಪುರಿ ನೋಡುವಾಗ ಕೊಡಿಸು ಅಂತ ಹೇಳಿದ. ಪಾನಿಪುರಿ ಕೊಡಿಸ್ದೆ. ಅಪರೂಪಕ್ಕೆ ಇವತ್ತು ತುಂಬ ಪಾನಿಪುರಿ ತಿಂದ, ಖಾರ ಇರಲಿಲ್ಲ ಅಂತೆ. ಹಾಗಾಗಿ ಇಲ್ದಿದ್ರೆ ಅವ್ನು ತಿನ್ನೋದು ಕಡಿಮೆ. ಹಾಗೆ ಲೈಟಾಗಿ ಜ್ವರ ಕೂಡ ಬರ್ತಾಯಿತ್ತು. ಇನ್ನು ಮಾನಿಗೆ ಹೋಗುವಾಗ ಇವನಿಗೆ ಸಿರಪ್ ತೆಗೊಂಡು ಹೋಗುವ ಅಂತ ಸುಮ್ಮನಾದೆ. 2 ಬೈಲಿಗೆ ಕೂಡ ಬೈದೆ, ಬರಬೇಡ ಅಂತ ಕೇಳ್ತೀಯ, ಈಗ ನೋಡು ಗಾಳಿಗೆ ಜೋರಾಗಿದೆ ಅಂತ. ಆದರೂ ಕಿವಿಗೆ ಹಾಕ್ಲಿಕ್ಕೆ ಅವನ ಅಪ್ಪ ತಂದಿದ್ದೊಂದು ಇತ್ತಲ್ವ, ಅದನ್ನು ಇಟ್ಕೊಂಡು ಬಂದಿದ್ದೆ ಇರಲಿ ಅಂತ. ಅದೊಂದು ಕಿವಿಗೆ ಹಾಕ್ಕೊಂಡಿದ್ದ, ಗಾಳಿ ಹೋಗಬಾರ್ದು ಅಂತ. ಅಲ್ಲಿಂದ ಮಾಣಿಗೆ ಹೋಗಿ ಅಲ್ಲಿಂದ ಸಿರಪ್ ಎಲ್ಲ ತಗೊಂಡು ಮನೆಗೆ ಬರುವಾಗ ನಮ್ಮ ಚಿಕ್ಕಪ್ಪಂದು ಅಪ್ಪಂದು ಎಲ್ಲ ಕ್ಲೀನಿಂಗ್ ಆಗ್ತಾ ಉಂಟು. ಚಂದ ಕೊಟ್ಟಿಗೆ ಸರ್ಪೆಲ್ಲ ಹಾಕಿ ತೊಳೆದಿದ್ದಾರೆ. ಅದಂದರೆ ಅದರಲ್ಲಿ ಕೋಳಿ ಮತ್ತು ನಾವು ಕಾಯಿ ಎಲ್ಲ ಹಾಕಿ ಇಡ್ತಿದ್ದಲ್ಲ, ಹಾಗಾಗಿ ಅದರಲ್ಲಿ ತುಂಬ ಕೊಳೆ ಎಲ್ಲ ಇತ್ತು. ನಾವು ಮನೆಗೆ ಬಂದು
ದೊಡ್ಡ ಸಾರಿ ತುಲೆ ಇದು ನನ್ನ ಅತ್ತೆಗೆ ಸೀರೆ ತೆಗೊಂಡ ಚಂದ ಉಂಟ ಅತ್ತೆಗೆ ಇದು ಚಂದ ಕಾಣ್ತು ಇಷ್ಟೆಲ್ಲ ಕಷ್ಟಪಟ್ಟು ನಾನು ಇಷ್ಟ ಆದವ್ರ ಜೊತೆ ಮದ್ವೆ ಮಾಡ್ತಿದ್ದು ಅಂತ ನೋಡಿ ಬಾರ ಯೋಚನೆ ಮಾಡ್ದಾಗ್ಲೆ ನನ್ನ ಅತ್ತೆದು ಸೇಮ್ ಡೈಲಾಗ್ ಅವ್ರಿಗೇನಾದರೂ ತಂದು ಕೊಟ್ಟರೆ ನನಗೆ ಎಲ್ಲಿಗೆ ಹೋಗಲಿಕ್ಕೆ ಉಂಟು, ನನಗೆ ಯಾಕೆ ತರೋದು ಇದನ್ನೇ ಹೇಳ್ತಾರೆ. ಬಟ್ ಆದರೂ ನಾನು ಒಮ್ಮೊಮ್ಮೆ ಹೋದಾಗ ತರ್ತೇನೆ ಸೀರೆ. ಇದು ನನಗೆ ತುಂಬ ಇಷ್ಟ ಆಯಿತು ಸೀರೆ, ಅವ್ರಿಗೆ ಕಲರ್ ಚೆಂದ ಕಾಣ್ತದೆ ಹಾಗಾಗಿ ತಂದಿದ್ದು ಇಷ್ಟ ಆಯಿತು ಅವರಿಗೆ ಕೂಡ. ಇದು ನನ್ನ ಮಗಳಿಗೆ ನಿನ್ಗೆ ಮೊನ್ನೆ 2 ತಂದು ಕೊಟ್ಟಿದ್ದೇನೆ, ಆದ್ರೆ ಕೂಡ ಒಂದು ತರುದಲ್ಲ ಅಲ್ಲಿ ತನಕ ಹೋಗಿದ್ವಿ. ಕೃಷ್ಣನಿಗೆ ಈ ಕುಜಲ್ದೆತ್ತು ಸೋಕ್ತು ಜಡೆ ಹೋಗಿ ಹಂಚಿ ಪೋ